ನಮಸ್ಕಾರ ಸ್ನೇಹಿತರೆ, ನಿಮ್ಮ ನಿಸರ್ಗ ಸಿಂಪಲ್ ರೆಸಿಪೀಸ್ ಚಾನಲ್ಗೆ ಪ್ರೀತಿಯಿಂದ ಸ್ವಾಗತ ಸುಸ್ವಾಗತ. ಇವತ್ತಿನ ರೆಸಿಪಿ ಯಾವುದೇ ಎಣ್ಣೆಯನ್ನು ಬಳಸದೆ ರುಚಿಯಾದಂತಹ ಮತ್ತು ಆರೋಗ್ಯಕರವಾದಂತಹ ನುಗ್ಗೆಕಾಯಿ ಸಾಂಬಾರನ್ನ ಮಾಡೋಣ. ಅದಕ್ಕೂ ಮುಂಚೆ ಇದುವರೆಗೂ ನಿಮ್ಮ ನಿಸರ್ಗ ಸಿಂಪಲ್ ರೆಸಿಪೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರುವ ಬೆಲ್ಲೈಕನ್ನಲ್ಲಿ ಆಲ್ ಅಂತ ಆಪ್ಷನ್ನ ಕ್ಲಿಕ್ ಮಾಡಿ. ಹಾಗಾದರೆ ಬನ್ನಿ, ನುಗ್ಗೆಕಾಯಿ ಸಾಂಬಾರು ಮಾಡಲಿಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಮಾಡುವ ಸರಳ ವಿಧಾನವನ್ನು ನೋಡ್ಕೊಳ್ಳೋಣ. ನಾನು 7ರಿಂದ 8 ನುಗ್ಗೆಕಾಯಿಗಳನ್ನ ತಗೊಂಡು ಈ ಥರ ಒಂದು ಅರ್ಧ ಇಂಚಷ್ಟು ಕಟ್ ಮಾಡಿಕೊಂಡು ಸಿಪ್ಪೆನ ತೆಗೆದು ಇಟ್ಕೊಂಡಿದ್ದೀನಿ. ನಿಮಗೆ ಯಾವ ಕ್ವಾಂಟಿಟಿನಲ್ಲಿ ನುಗ್ಗೆಕಾಯಿಗಳು ಬೇಕು ಅಂತ ನೋಡಿಕೊಂಡು ತಗೊಳ್ಬಹುದು. ನುಗ್ಗೆಕಾಯಿ ಇಲ್ಲಿ ನಾನು 1/4 ಬೌಲ್ ಆಗುವಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ತೊಗರಿಬೇಳೆನೇ ಬೇಕಂತ ಇಲ್ಲ, ಅವರೆಬೇಳೆನೂ ಸಹ ಹಾಕ್ಕೊಳ್ಬಹುದು. ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ಅಥವಾ ಇದ್ಕಿದ್ದ ಅವರೆಬೇಳೆನೂ ಸಹ ಯೂಸ್ ಮಾಡ್ಕೊಳ್ಬಹುದು. 1 ದಪ್ಪ ಗಾತ್ರದ ಈರುಳ್ಳಿ, 1 ದಪ್ಪ ಗಾತ್ರದ ಟೊಮೆಟೊ, ನಿಮ್ಮ ಮನೆಯಲ್ಲಿ ಬಳಸುವಂತಹ ಸಾಂಬಾರ್ ಪುಡಿ, ರುಚಿಗನುಗುಣವಾಗಿ ಉಪ್ಪು, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಶುಂಠಿ 1/4 ಇಂಚಷ್ಟು ತೊಗೊಂಡಿದ್ದೀನಿ. ಶುಂಠಿ ಪ್ರಮಾಣ ಸ್ವಲ್ಪ ಕಡಿಮೆನೇ ಇರಬೇಕು. 1 ಹೋಳಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ನುಗ್ಗೆಕಾಯಿ ಸಾಂಬಾರಿಗೆ ಹುಳಿ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಟೊಮೆಟೊ ಪ್ರಮಾಣ ಕಡಿಮೆ ತೊಗೊಂಡು ಹುಣಸೆಹಣ್ಣು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಈಗ ತಗೊಂಡಂತಹ ಬೇಳೆನ ಬೇಯಿಸ್ಕೊಳ್ಬೇಕಾಗತ್ತೆ. ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ನಿಮಗೆ ಯಾವ ಕ್ವಾಂಟಿಟಿನಲ್ಲಿ ಸಾಂಬಾರು ಬೇಕಾಗತ್ತೆ ಆ ಕ್ವಾಂಟಿಟಿನಲ್ಲಿ ನೀವು ನೀರಿಟ್ಕೊಳ್ಬಹುದು. ನಾನಿಲ್ಲಿ ಅರ್ಧ ಪಾತ್ರೆಯಷ್ಟು ನೀರಿಟ್ಕೊಂಡು ಕುದಿಲಿಕ್ಕೆ ಬಿಡೋಣ. ಈ ನುಗ್ಗೆಕಾಯಿ ಸಾಂಬಾರು ಪಾತ್ರೆಯಲ್ಲಿ ಮಾಡಿದ್ರೇ ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಕುಕ್ಕರ್ನಲ್ಲಿ ಮಾಡಿದಾಗ ನುಗ್ಗೆಕಾಯಿ ಎಲ್ಲ ಕಲಿಸ್ಕೊಂಡು ಒಂಥರ ಚೆನ್ನಾಗಿರಲ್ಲ ಟೇಸ್ಟು, ಹಾಗಾಗಿ ಕದ್ರುಕೊಳ್ಳೋ ಚಾನ್ಸಸ್ ಇರುತ್ತೆ ನುಗ್ಗೆಕಾಯಿ. ಹಾಗಾಗಿ ಈ ಥರ ತಪ್ಪಲೆನಲ್ಲಿ ಮಾಡಿ ತಿಂದಾಗ ತುಂಬ ಟೇಸ್ಟಿಯಾಗಿರುತ್ತೆ ನುಗ್ಗೆಕಾಯಿ ಸಾಂಬಾರು. ನೋಡಿ, ನೀರು ಕುದ್ದಾದ್ಮೇಲೆ ನಾವು ತಗೊಂಡಂತಹ ಬೇಳೆನ ತೊಳೆದ್ಬಿಟ್ಟು ಹಾಕ್ಕೊಳ್ಳೋಣ. ಅದು ನೋಡಿ ಎಲ್ಲ ಬೇಯೋಕ್ಕೆ ಬಿಡೋಣ. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಬೇಯಲಿಕ್ಕೆ ಬಿಡೋಣ. ಅದೊಂದು 80% ಬೆಂದಿದೆ ಅಂತ ಅಂದಮೇಲೆ ನಾವು ತೊಳೆದಿಟ್ಕೊಂಡಂತಹ ನುಗ್ಗೆಕಾಯಿಗಳನ್ನ ಹಾಕ್ಕೊಳ್ಳೋಣ. ನುಗ್ಗೆಕಾಯಿನ ಒಂದು 6ರಿಂದ 7 ಸಲ ತೊಳ್ಕೊಳ್ಬೇಕಾಗತ್ತೆ. ನಾವು ಚಾಕುವಿನಿಂದ ಕಟ್ ಮಾಡಿದಾಗ ಅದು ಕಹಿ ಅಂಶ ಬಿಟ್ಕೊಂಡಿರುತ್ತೆ. ಒಂದು 5ರಿಂದ 6 ಸಲ ತೊಳ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ನುಗ್ಗೆಕಾಯಿಗಳನ್ನ ಹಾಕ್ಕೊಂಡು ಇದೊಂದು 10 ನಿಮಿಷ ಬೇಯಲಿಕ್ಕೆ ಬಿಡೋಣ. ಅದರಲ್ಲಿರೋ ಬಿಸಿ ನೀರನ್ನ ಸ್ವಲ್ಪ ನಾವು ಈ ಥರ ಹುಣಸೆಹಣ್ಣು ಇರುತ್ತಲ್ಲ ಅದಕ್ಕೆ ಹಾಕ್ಕೊಳ್ಳೋಣ. ಹುಳಿ ಬಿಡಲಿಕ್ಕೋಸ್ಕರ ಈ ಬಿಸಿ ನೀರನ್ನ ಹಾಕ್ಕೊಂಡ್ರೆ ಬೇಗ ಹುಳಿ ಬಿಡುತ್ತೆ, ಹಾಗಾಗಿ ಬಿಸಿ ನೀರನ್ನ ಹಾಕ್ಕೊಂಡು ಇಟ್ಕೊಳ್ಳೋಣ. ಈಗ ಒಂದು ಮಸಾಲೆನ ರುಬ್ಕೊಳ್ಳೋಣ. 1 ಈರುಳ್ಳಿ, 1 ಟೊಮೆಟೊ, ನಿಮ್ಮ ರುಚಿಗನುಗುಣವಾಗಿ ಬೆಳ್ಳುಳ್ಳಿ ಮತ್ತು ಶುಂಠಿ ಪ್ರಮಾಣ ಆದಷ್ಟು ಕಡಿಮೆ ಇರಲಿ. ತಗೊಂಡಂತಹ ತೆಂಗಿನಕಾಯಿ ತುರಿನ ಹಾಕ್ಕೊಳ್ಳೋಣ. ಈ ತೆಂಗಿನಕಾಯಿ ತುರಿನ ನಾನು 1/4 ಭಾಗದಷ್ಟು ಉಳಿಸ್ಕೊತಾ ಇದ್ದೀನಿ. ನಾವು ಈ 1/4 ಭಾಗ ಉಳಿಸ್ಕೊಂಡಿರೋ ತೆಂಗಿನಕಾಯಿ ತುರಿನ ಲಾಸ್ಟಲ್ಲಿ ಹಾಕಿದಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸಾಂಬಾರಿಗೆ, ಹಾಗಾಗಿ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕನಾದಷ್ಟು ನೀವು ಸಾಂಬಾರು ಪುಡಿನ ಬಳಸ್ಕೊಳ್ಬಹುದು. ನಿಮ್ಮ ಮನೆಯಲ್ಲಿ ಯಾವ ಸಾಂಬಾರು ಪುಡಿ ನೀವು ಬಳಸ್ತೀರಾ ಅದು ಹಾಕ್ಕೊಳ್ಬೋದು. ನಾನು ಆಲ್ರೆಡಿ ಸಾಂಬಾರು ಪುಡಿನ ಸುಲಭವಾಗಿ ಕಡಿಮೆ ಪ್ರಮಾಣದಲ್ಲಿ ಮಾಡುವುದು ಹೇಗೆ ಅಂತ ನಿಮ್ಮೊಂದಿಗೆ ಶೇರ್ ಮಾಡಿದ್ದೀನಿ. ಆ ವಿಡಿಯೋನೂ ಸಹ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಬಹುದು. ನೋಡಿ, ನುಗ್ಗೆಕಾಯಿ ಒಂದು 90% ಬೆಂದಿದೆ ಅಂತ ಅಂದಮೇಲೆ ನಾವು ರುಬ್ಕೊಂಡಂತಹ ಮಸಾಲೆನ ಹಾಕ್ಕೊಳ್ಳೋಣ. ನುಗ್ಗೆಕಾಯಿ ಮತ್ತು ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನುಗ್ಗೆಕಾಯಲ್ಲಿ ವಿಟಮಿನ್ ಸಿ ಹೇರಳವಾಗಿರುತ್ತೆ. ಆದ್ದರಿಂದ ಜ್ವರ, ಗಂಟಲು ನೋವು ಅಥವಾ ಗಂಟಲು ಕೆರೆತ, ಶೀತ, ನೆಗಡಿ ಆದಲ್ಲಿ ಈ ಥರ ನುಗ್ಗೆಕಾಯಿ ಸಾಂಬಾರನ್ನ ಸೇವಿಸೋದ್ರಿಂದ ನಮ್ಮ ಆರೋಗ್ಯ ಸುಧಾರಿಸುತ್ತೆ. ಮಕ್ಕಳಿಗೇನಾದರೂ ಶೀತ, ನೆಗಡಿ ಆದರೆ ಅವರು ತಡ್ಕೊಳ್ಳೋದಿಲ್ಲ, ಹಾಗಾಗಿ ಈ ಥರ ನುಗ್ಗೆಕಾಯಿ ಸಾಂಬಾರು ಮಾಡಿ ಸ್ವಲ್ಪ ಮಟ್ಟಿಗೆ ಕುಡಿಸೋದ್ರಿಂದ ಬೇಗನೆ ನಿವಾರಣೆ ಆಗತ್ತೆ. ನೋಡಿ, ಅದು ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು ಆ ನುಗ್ಗೆಕಾಯಿಗೆಲ್ಲ. ರುಚಿಗೆ ಆಗುವಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಬೇಯಲಿಕ್ಕೆ ಬಿಡೋಣ. ಆ ಮಸಾಲೆಯಲ್ಲಿರುವ ಹಸಿ ಘಮ ಎಲ್ಲ ಹೋಗಬೇಕು. ನಾವು ಈ ನುಗ್ಗೆಕಾಯಿಗೆ ಎಣ್ಣೆ ಆಗಲಿ ಯಾವುದೇ ಎಣ್ಣೆ ಆಗಲಿ ಬಳಸಿಲ್ಲ, ಆದ್ದರಿಂದ ಇದು ತುಂಬ ಟೇಸ್ಟಿಯಾಗಿರುತ್ತೆ ನುಗ್ಗೆಕಾಯಿ ಸಾಂಬಾರು. ಖಂಡಿತ ನಿಮ್ಮ ಮನೆಯಲ್ಲೂ ಸಹ ಟ್ರೈ ಮಾಡಿ. ಹೀಗೆ ಹುಣಸೆಹಣ್ಣಿಗೆ ನಾವು ಬಿಸಿ ನೀರು ಹಾಕಿಟ್ಕೊಂಡಿದ್ವಲ್ಲ ಅದನ್ನು ಹಿಂಡ್ಕೊಂಡು ಈ ಥರ ನುಗ್ಗೆಕಾಯಿ ಸಾಂಬಾರಿಗೆ ಹುಳಿನ ಹಾಕ್ಕೊಳ್ಳೋಣ. ಹುಳಿನ ಹಾಕ್ಕೊಂಡಾಗ ನುಗ್ಗೆಕಾಯಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಹುಣಸೆಹಣ್ಣು ಹುಳಿ ಹಾಕಿರೋದ್ರಿಂದ.
ಈ ಟೈಮಲ್ಲಿ ನೀವು ಚೆಕ್ ಮಾಡ್ಕೊಳ್ಬಹುದು. ಉಪ್ಪು, ಖಾರ, ಹುಣಸೆ ಹಣ್ಣಿನ ಹುಳಿ ಎಲ್ಲ ಚೆಕ್ ಮಾಡಿಕೊಂಡು ನೀವು ಕಡಿಮೆ ಇದ್ದರೆ ಹಾಕ್ಕೊಳ್ಬಹುದು. ಆ ಮಸಾಲೆ ಎಲ್ಲ ನುಗ್ಗೆಕಾಯಿಗೆ ಚೆನ್ನಾಗಿ ಹೀರ್ಕೊಳ್ಬೇಕು. ಆಗಲೇ ನುಗ್ಗೆಕಾಯಿ ತುಂಬಾ ಚೆನ್ನಾಗಿರುತ್ತೆ. ನಾವಿನ್ನೇನು ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀವಿ ಅಂದಮೇಲೆ ನಾವು ಉಳಿಸ್ಕೊಂಡಂತಹ ತೆಂಗಿನಕಾಯಿ ತುರಿನ ಹಾಕ್ಕೊಳ್ಳೋಣ. ಈ ಥರ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಸಾಂಬಾರು. ಹಾಗಾಗಿ ನಿಮ್ಮ ಮನೆಯಲ್ಲೂ ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಸಿಗ್ತೀನಿ ಸಿಂಪಲ್ಲಾದ ರುಚಿಯಾದ ರೆಸಿಪಿ ಜೊತೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು.